ಕುಡ್ಲ ಭಾರತ್ ಸಿನಿಮಾಸ್ದ 7ನೇ ಮಲ್ಟಿಪ್ಲೆಕ್ಸ್ ಥಿಯೇಟರ್ ದೇರಳಕಟ್ಟೆದ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ಕಟ್ಟೋನಡು ಸೋಮವಾರ ಶುಭಾರಂಭ ಪಡಿತನು. ಹೊಸ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗೆ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ದ ಮಾಲಕರು ಸಿದ್ದಿಕಿ ಬ್ಯಾರಿ ಸೇರ್ನಂಚ ಪಾಲ್ಪಡೆನ ಗಣ್ಯರು ಸೇರ್ದು ತುಡರ್ ಬೆಳಗಾದ ಚಾಲನೆ ಕೊರಿಯರು. ನಾವು ಒರಿಜಿನಲಿ ಕುಂದಾಪುರ ಕೋಡಿಯವರು. ನನ್ನ ತಂದೆಯವರು ಒಂದು ಪ್ರಾಥಮಿಕ ಶಾಲೆ ಟೀಚರ್ ಆಗಿದ್ದರು. ಅದು ನಮ್ಮ ಬ್ಯಾಕ್ಗ್ರೌಂಡ್. ನಾವು ಏನು ಹೇಳ್ತಾ ಇಲ್ಲ, ನಮ್ಮ ಹೊಟ್ಟೆಪಾಡಿಗಾಗಿ ಅಂದರೆ ನಮ್ಮ ಜೀವನಕ್ಕಾಗಿ ನಾವು ನಮ್ಮ ಊರು ಬಿಟ್ಟು ನಾವು ಬೆಂಗಳೂರಿಗೆ ಸೆಟ್ಲ್ ಆಗಿದ್ದೇವೆ. ಬೆಂಗಳೂರು ಸೆಟ್ಲ್ ಆಗಿ ಆಲ್ಮೋಸ್ಟ್ 42 ವರ್ಷ ಆಯಿತು. ಇದು ನಮ್ಮ 3ನೇ ಪ್ರಾಜೆಕ್ಟ್ ಮಂಗಳೂರಲ್ಲಿ. ನಮಗೆ ಒಂದು ಖುಷಿ ಅಂದರೆ ಇಲ್ಲಿ ನಾವು ಯಾವ ಥರ ಶಿವಮೊಗ್ಗದಲ್ಲಿ ನಮ್ಮ ಮಲ್ಟಿಪ್ಲೆಕ್ಸ್ ಬಾಲಶೆಟ್ಟಿ ಮತ್ತು ದಿ ಎಂಟೈರ್ ದ ಭಾರತ್ ಬಿಡಿ ಫ್ಯಾಮಿಲಿ ತೊಗೊಂಡಿದ್ದಾರೆ. ಅದೇ ಥರ ಇಲ್ಲೂ ನಮಗೆ ಅದೇ ಥರ ಖುಷಿ ಆಗ್ತಾ ಇದೆ. ಅಂದರೆ ಇವರ ಮಲ್ಟಿಪ್ಲೆಕ್ಸಲ್ಲಿ ಒಂದು ಬ್ಯೂಟಿ ಹೇಗೆ ಅಂದರೆ ಇಲ್ಲಿ ಟಚ್ ಆ್ಯಂಡ್ ಲೀವ್ ಅಂತ ಇಲ್ಲ. ಇಲ್ಲೆಂದರೆ ಎಲ್ಲದಕ್ಕೂ ಒಂದು ಕ್ಲಾಸ್ ಇದೆ, ಒಂದು ಇಂಪ್ಯಾಕ್ಟ್ ಇದೆ, ಒಂದು ಲುಕ್ ಇದೆ. ಅಂದರೆ ಯಾವ ನಿಯತ್ತಲ್ಲಿ ನಾವು ಮಾಡ್ತೇವೆ, ದೇವರು ನಮ್ಗೆ ಯಾವಾಗಲೂ ಒಳ್ಳೇದು ಮಾಡ್ತೇನೆ ಅಂತ ನನ್ನ ಹಾರೈಸಿ ಇವರ ಈ ಮಲ್ಟಿಪ್ಲೆಕ್ಸನ್ನು ಇನ್ನೂ ಎತ್ತರ ಹೋಗಲಿ ಅಂತ ನಾನು ದೇವರ ಹತ್ರ ಬೇಡ್ತೇನೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ದಿ ಎಂಟೈರ್ ಗ್ರೂಪ್ ಆಫ್ ಭಾರತ್ ಸಿನಿಮಾಸ್, Cineplex and the AdLab family, especially Anand Pai and their brothers and cousins, and Valashetty and his family and the entire team of the Bharat Cinemas. Thank you very much. ನಾವು 2004ರಲ್ಲಿ ಒಂದು ಚಿಕ್ಕದಾಗಿ ಒಂದು ಮಂಗಳೂರಿಗೆ ಒಂದು ಡಿಫ್ರೆನ್ಸ್ ಬರಬೇಕಂತೇಳಿ ಮಲ್ಟಿಪ್ಲೆಕ್ಸ್ AdLab ಜೊತೆ ಸ್ಟಾರ್ಟ್ ಮಾಡಿದ್ದು 2006ಅಲ್ಲಿ ನಾವು ಇನಾಗ್ರೇಟ್ ಮಾಡಿದ್ದೀವಿ. ಹಾಗೆ ಬೆಳೀತಾ ಜನರ ಪ್ರೀತಿ ವಿಶ್ವಾಸದಿಂದ ಟುಡೇ ನಾವು 7ನೇ ಮಲ್ಟಿಪ್ಲೆಕ್ಸ್ ಇಲ್ಲಿ ನಮ್ಮ ದೇರಳಕಟ್ಟೆಯಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಇಟ್ ಈಸ್ ದ ಲವ್ ಆ್ಯಂಡ್ ಟ್ರಸ್ಟ್ ಆಫ್ ಪೀಪಲ್ ವಿಚ್ ಹ್ಯಾಸ್ ಗಾಟ್ ಅಸ್ ದಿಸ್ ಫಾರ್. ಇಂಥದ್ದೇ ನಮಗೆ ಸಪೋರ್ಟ್ ಮುಂದೆ ಎಲ್ಲರದ್ದು ಬೇಕು ಅಂತೇಳಿ ಎಲ್ಲರ ಹತ್ರ ನಾನು ವಿನಂತಿಸುತ್ತೇನೆ. ಈ ಪೊರ್ತು ಭಾರತ್ ಸಿನಿಮಾಸ್ ನಿರ್ದೇಶಕರು ಬಾಲಕೃಷ್ಣ ಶೆಟ್ಟಿ ಪಾತ್ರರೊಂದು ಕುಡ್ಲಡು ಸುರುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ 2007 ಉದಿಪನ ಆಂಡು ಇತ್ತೆ ಭಾರತ್ ಸಿನಿಮಾಸ್ 7 ಪ್ರದೇಶಡ್ 28 ಸ್ಕ್ರೀನ್ ಲೈನ್ ಪಡೆದಿದ್ದದು. ಕುಡ್ಲ ದೇರಳಕಟ್ಟೆ, ಉಡುಪಿ, ಪುತ್ತೂರು, ಪಡುಬಿದ್ರೆ, ಮಣಿಪಾಲ್, ಕುಂದಾಪುರಡ್ ಚಿತ್ರಮಂದಿರಗಳನ್ನು ಪಡೆದದು. ದೇರಳಕಟ್ಟದ ಚಿತ್ರಮಂದಿರ 4 ಸ್ಕ್ರೀನ್ ಪಡೆದಿದ್ದದು. ಆಜುನದ 39 ಆಸನದ ವ್ಯವಸ್ಥೆಯನ್ನು ಕಲ್ಪಿಸಾದನು. ದುಂಬುದ ದಿನಕ್ಲೆಡು ಗ್ರಾಮೀಣ ಭಾಗಡು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ವಿಸ್ತರಿಸವನ್ಪಾಂಡು ತೆರಿಪಾಯರು. ಆನಂದ್ ಪೈ ಹೇಳಿದಾಗೆ 2004ರಲ್ಲಿ ನಾವು ಫೌಂಡೇಶನ್ ಹಾಕಿ 2006 ಮಾರ್ಚ್ 24ರಲ್ಲಿ ಫಸ್ಟ್ ನಾವು ಭಾರತ್ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಭಾರತ್ ಮಾಲಲ್ಲಿ ಮಂಗಳೂರಲ್ಲಿ, ಫಸ್ಟ್ ಮಲ್ಟಿಪ್ಲೆಕ್ಸ್ ಇನ್ ಬ್ಯಾಂಗ್ಳೂರು. ಅದು 32 ವರ್ಷದ ನಂತರ ಮಂಗಳೂರು ಸಿಟಿಯಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಆದದ್ದು. ಲಾಸ್ಟ್ ಥಿಯೇಟರ್ ವಾಸ್
ದಿಸ್ ಒನ್ ಫಳ್ನೀರ್ ವಾಟ್ ಆಸ್ ಥಿಯೇಟರ್ Platinum. ಪ್ಲಾಟಿನಮ್ ಥಿಯೇಟರ್ ಯಾ. ಈಗ ನಾವು ಇದು 7ನೇ ಲೊಕೇಶನ್, 28 ಸ್ಕ್ರೀನ್ ಆಯಿತು. ಇನ್ನು ಉಡುಪಿಯಲ್ಲಿ 4 ಆಗ್ತಾ ಉಂಟು. ನೆಕ್ಸ್ಟ್ ಇಯರ್ ಇದೇ ವರ್ಷದ ಎಂಡಲ್ಲಿ ಕಾರ್ಕಳದಲ್ಲಿ 3 ಆಗ್ತಾ ಉಂಟು. ಹಾಗೆ ನಾವಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈರ್ ಸಿಟಿಗೆ ಹೋಗ್ತಾ ಇದ್ದೇವೆ. ಯಾರಲ್ಲಿ ಅಲ್ಲಿ ಸ್ವಲ್ಪ OTT ಆಕ್ಸೆಸಿಬಿಲಿಟಿ ಇಲ್ಲ, ಅಲ್ಲಿ ಹೋಗಿ ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದರೆ ಎಲ್ಲಿ OTT ಉಂಟು ಅವ್ರಿಗೆ ಗೊತ್ತುಂಟು, 1 ತಿಂಗಳಲ್ಲಿ ಫಿಲ್ಮ್ ಬರ್ತದೆ ಅಂತ ಅವ್ರು ಥಿಯೇಟ್ರಿಗೆ ಬರೋದೇ ಇಲ್ಲ ಯಾರು. ಸೊ ಆದ್ದರಿಂದ ಸ್ವಲ್ಪ ನಾವು ಟೈರ್ 2 ಮತ್ತು ಟೈರ್ 3 ಸಿಟಿಗೆ ಕಾನ್ಸಂಟ್ರೇಟ್ ಮಾಡಿ ಇದು ಸ್ವಲ್ಪ ಮಲ್ಟಿಪ್ಲೆಕ್ಸನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ. ಈಗ ಪ್ರೆಸೆಂಟ್ಲಿ ನಾವು ಸುಳ್ಯದಲ್ಲಿ ಒಂದು ಓಲ್ಡ್ ಸ್ಕ್ರೀನನ್ನು ತಗೊಂಡು ಅದನ್ನು 3 ಸ್ಕ್ರೀನ್ ಚೇಂಜ್ ಮಾಡ್ತಾ ಇದ್ದೇವೆ. ಇನ್ನೊಂದು ಭಟ್ಕಲಲ್ಲಿ ಕೆಲಸ ಆಗ್ತಾ ಉಂಟು. ಸೊ ಇದೇ ರೀತಿಯಲ್ಲಿ ನಾವು ಆದಷ್ಟು ಸಣ್ಣ ಸಣ್ಣ ಟೌನ್ಗೆ ಹೋಗಿ ಅಲ್ಲಿದ್ದು ಅಲ್ಲಿ ಸ್ವಲ್ಪ ಇದನ್ನು ಎಕ್ಸ್ಪೀರಿಯನ್ಸ್ ಕೊಟ್ಟು ನಾವು ಸ್ವಲ್ಪ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೆ. ಇಲ್ಲಿದ್ದು ವಿಶೇಷ ಅಂದರೆ ಇಲ್ಲಿ 4 ಸ್ಕ್ರೀನ್ ಉಂಟು, 639 ಸೀಟ್ ಉಂಟು. ಎಲ್ಲ ಸೀಟಲ್ಲಿ ಕೂಡ ಅದು ಎಂಥದ್ದು 4 ಫೀಟ್ ಗ್ಯಾಪ್, ಅದು ಇದರದ್ದು. ಆಮೇಲೆ ಲಕ್ಸುರಿ ಸೀಟ್, ಕಂಫರ್ಟಬಲ್ ಸೀಟ್ಸ್, ಸ್ಪೇಸ್ ಬಿಟ್ವೀನ್ ದ ರೋಸ್ ಆರ್ ವೆರಿ ಗುಡ್. So and sound wise one of the best available what is around the globe, so that way no compromise and the best facilities are being provided here, and one of the best multiplex design wise, specification wise, technology wise, and it is one of the best multiplex we have created. Thank you. ಭಾರತ್ ಸಿನಿಮಾಸ್ತ ನಿರ್ದೇಶಕರು ಆನಂದ್ ಪೈ, ಸುಧೀರ್ ಪೈ, ಸುಬ್ಬರಾಯ ಪೈ, ವೆಂಕಟೇಶ್ ಪೈ, ಸುಧಾ ಬಿ ಶೆಟ್ಟಿ, ಡಾಕ್ಟರ್ ವಿಂದ್ಯಾ ಪೈ ಸೇರಿದಂತೆ ಪ್ರಮುಖರು ಪಾಲ್ಪಡೆದಿದ್ದರು.